15 ರಕ್ಷಕರಿಗೆ ಇಲ್ಲಿಂದ ಹೋಗುವಾಗಲೇ ವ್ಯವಸ್ಥೆಗಳನ್ನು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ ಅವರಿಗೊಂದು ಗೌರವಧನವನ್ನು ಕೂಡ ನೀಡುವಂಥದ್ದು. 3 ಜತೆ ಕೋಣಗಳಿಗೆ ಒಬ್ಬರನ್ನ ಅಲ್ಲಿಯ ಸಮಿತಿಯವರು ನಿರ್ಧರಿಸಿಕೊಂಡಿದ್ದಾರೆ. ತುಳುಕೂಟದ ಆಯೋಜನೆಯಲ್ಲಿ 24ನೇ ತಾರೀಕಿನಿಂದಲೇ ಈ ಕಾರ್ಯಕ್ರಮಗಳು ನಡೀತದೆ. ಬಿಡುವ ಸಿಸ್ಟಮ್ಗೆ ಕೂಡ ಸೆನ್ಸರ್ ಅನ್ನು ಅಳವಡಿಸಿದ್ದಾರೆ. ಕಂಬಳದ ವ್ಯವಸ್ಥೆಗಳಿಗೆ ದೊಡ್ಡ ಸೌಂಡ್ ಆಗುವುದಿಲ್ಲ, ದೊಡ್ಡ ಬೆಳಕು ಆಗುವುದಿಲ್ಲ. ಕಂಬಳದ ಕೋಣಗಳು ಆ ಬೆಳಕಿನಲ್ಲಿ ಕಣ್ಣು ಮುಚ್ಚಿದ್ರೆ ಅದು ಓಟವೇ ನಿಧಾನವಾಗಿ ಆಗುತ್ತದೆ. ಕಣೆಹಳಗೆ 7.5 ಕೋಟಿ ನಿಶಾನಿ ನೀರು ಹಾಕಿದರೆ 1 ಲಕ್ಷ ರೂಪಾಯಿ ನಗದು ಮತ್ತು 2 ಪವನ್ ಚಿನ್ನದ ಬಹುಮಾನವನ್ನು ಘೋಷಿಸಿದ್ದಾರೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಬಹುಮಾನಗಳು ಕೂಡ ಇಷ್ಟರವರೆಗೆ ಕಂಬಳದಲ್ಲಿ ಘೋಷಣೆ ಆಗಲಿಲ್ಲ. ಬೆಂಗಳೂರು ಕಂಬಳದಲ್ಲಿ ಪ್ರಪ್ರಥಮ ಬಾರಿಗೆ ಘೋಷಣೆಯಾಗಿದೆ. ಬೆಂಗಳೂರು ಕಂಬಳ ಎಲ್ಲ ಕಡೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಬಹಳಷ್ಟು ಕುತೂಹಲ ಕೂಡ ಇದೆ. ಒಂದು ಕಡೆಯಿಂದ ಕೋಣಗಳ ಯಜಮಾನರು ತಯಾರಾಗ್ತಾ ಇದ್ದಾರೆ, ತಮ್ಮ ಕೋಣಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಆಯೋಜಕರು ಬೆಂಗಳೂರಿನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಕಂಬಳ ನಡೆಯೋದು ಬೆಂಗಳೂರಿನಲ್ಲಾದರೂ ಊರಿನಲ್ಲೇ ಅಷ್ಟೇ ಸಿದ್ಧತೆಗಳಾಗಬೇಕು. ಯಾಕಂತ ಹೇಳಿದರೆ ಊರಿನಿಂದಲೇ ಒಂದು ಅತ್ಯಂತ ಗೌರವಪೂರ್ವಕವಾಗಿ ಕೋಣಗಳನ್ನು ಜೊತೆಗೆ ಯಜಮಾನರನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವರಿಗೆ ಆದರ ಆತಿಥ್ಯಗಳನ್ನು ಕೊಟ್ಟು ಕಂಬಳ ಕೂಟದಲ್ಲಿ ಭಾಗವಹಿಸುವಂತೆ ಮಾಡಿ ಆ ಮೂಲಕ ನಮ್ಮ ತುಳುನಾಡಿನ ಕೀರ್ತಿ ಪತಾಕೆಯನ್ನು ಇಡೀ ದೇಶದ ಉದ್ದಗಲಕ್ಕೆ ಪಸರಿಸುವಂಥ ಉದ್ದೇಶ ಇರುವಂಥದ್ದು. ಹಾಗಿದ್ದಾಗ ಬೆಂಗಳೂರು ಕಂಬಳಕ್ಕೆ ಹೇಗೆ ಸಿದ್ಧತೆಗಳು ನಡೀತಾ ಇದೆ, ರೂಪುರೇಷೆಗಳು ಹೇಗೆ, ಅಂದರೆ ಇಲ್ಲಿಂದಲೇ ಹೋಗೋದಿದ್ರೆ ಯಾವ ಹಂತದಲ್ಲಿ ಹೇಗೆ ಹೋಗ್ತಾರೆ, ಎಲ್ಲೆಲ್ಲಿ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳು, ವಿಶ್ರಾಂತಿಗೆ ವ್ಯವಸ್ಥೆಗಳು ಎಲ್ಲವನ್ನು ಕೂಡ ಕೇಳಬೇಕು. ಸೊ ಆ ನೆಲೆಯಲ್ಲಿ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತು ನಮ್ಮ ಬೆಂಗಳೂರು ಕಂಬಳ ಸಮಿತಿಯ ಸಂಚಾಲಕ ಕಾರ್ಯದರ್ಶಿಯಾಗಿರುವಂತಹ ನಿರಂಜನ್ ರೈ ಮಠಂತಬೆಟ್ಟು ಅವರಿದ್ದಾರೆ. ಅವರಿಂದ ಒಂದಷ್ಟು ವಿಚಾರಗಳನ್ನು, ಸಿದ್ಧತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾ. ಸರ್ ನಮಸ್ತೆ. ಬಹುಶಃ ಒತ್ತಡದಲ್ಲಿದ್ದೀರಿ. ಬೆಂಗಳೂರು ಕಂಬಳದ ಒಂದು ಸಿದ್ಧತೆ ವ್ಯವಸ್ಥೆಯ ಬಗ್ಗೆ ಓಡಾಟವನ್ನು ನಡೆಸ್ತಾ ಇದ್ದೀರಿ. ಹೇಗೆ ನಡೀತಾ ಇದೆ ವ್ಯವಸ್ಥೆಗಳು, ಸಿದ್ಧತೆಗಳೆಲ್ಲವೂ? ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಈ ಭಾಗದ ನಮ್ಮ ಶಾಸಕರಾಗಿ ಬೆಂಗಳೂರು ಕಂಬಳವನ್ನು ಮಾಡಬೇಕೆಂಬ ಒಂದು ಒಳ್ಳೆಯ ಹೆಜ್ಜೆಯನ್ನಿಟ್ಟು ಈ ತುಳುನಾಡಿನ ಬೇರೆ ಬೇರೆ ವ್ಯವಸ್ಥೆಗಳು, ತುಳುನಾಡಿನ ಪದ್ಧತಿಗಳು, ಸಂಸ್ಕಾರಗಳು, ಆರಾಧನಾ ಪದ್ಧತಿಗಳು, ಜನಪದ ಕ್ರೀಡೆಗಳು, ಇದು ಕೇವಲ ಇಲ್ಲಿ ದಕ್ಷಿಣ ಕನ್ನಡ ಈ ಉಡುಪಿ ಜಿಲ್ಲೆಗಳಲ್ಲಿ ಮಾತ್ರವಲ್ಲ, ಬೆಂಗಳೂರಿನಂಥ ರಾಜಧಾನಿಗಳಲ್ಲಿ ಕೂಡ ಈ ತುಳುವರ ಕ್ರೀಡೆ, ಕರಾವಳಿ ಭಾಗದ ಈ ಜನಪದ ಅಂಗಗಳು ಪ್ರದರ್ಶನವಾಗಬೇಕೆಂಬ ದೃಷ್ಟಿಕೋನದಿಂದ ಬೆಂಗಳೂರಿನಲ್ಲಿ ಭಾರೀ ಒಂದು ಪ್ರಯಾಸಪಟ್ಟು ಒಂದು ತಂಡವನ್ನು ರೂಪುಗೊಳಿಸಿ, ಯಾಕಂದರೆ ಅಶೋಕ್ ರೈ ಅವರು ಮುಟ್ಟಿದ ಕಾರ್ಯಗಳು ಖಂಡಿತವಾಗಿ ಸಫಲವಾಗ್ತದೆ. ಅವರಿಗೆ ಖಂಡಿತವಾಗಿ ಈ ಕಾರ್ಯಗಳಿಗೆ ದೇವರ ದಯೆ ಖಂಡಿತವಾಗಿದೆ. ಈ ಪ್ರಕಾರವಾಗಿ ಅಲ್ಲಿ ಒಂದು ಬೆಂಗಳೂರು ಸಮಿತಿಯನ್ನು ಆಯೋಜಿಸಿಕೊಂಡು ಈ ಬೇರೆ ಬೇರೆ ಇದರಲ್ಲಿ ನಿಪುಣರಾಗಿರುವ ನಿಪುಣರನ್ನು ಕರೆಸಿಕೊಂಡು ಈ ಬೇರೆ ಬೇರೆ ವಿಭಾಗಗಳನ್ನು ಮಾಡಿಕೊಂಡು, ಒಂದು ಕರೆ ನಿರ್ಮಾಣಕ್ಕೆ ಒಂದು ವಿಭಾಗ, ಮತ್ತು ಅಲ್ಲಿ ವ್ಯವಸ್ಥೆಗಳಿಗೆ ಒಂದು ವಿಭಾಗ, ಬೇರೆ ಆರ್ಥಿಕ ಕ್ರೋಢೀಕರಣಕ್ಕೆ ಒಂದು ವಿಭಾಗವನ್ನು, ಮತ್ತು ಇಲ್ಲಿಂದ ಕಂಬಳ ಕೋಣಗಳನ್ನು ಕರೆತರುವುದಕ್ಕೆ ಗೌರವಪೂರ್ವಕವಾಗಿ ಕರೆತರುವ ವಿಭಾಗ, ಬೇರೆ ಬೇರೆ ವಿಭಾಗಗಳನ್ನು ಮಾಡಿಕೊಂಡು, ಸಮಿತಿಗಳನ್ನು ಮಾಡಿಕೊಂಡು ಇದಕ್ಕೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಅವರ ಯೋಜನೆಗಳು ಖಂಡಿತವಾಗಿ ಸಫಲ ಆಗ್ತದೆ. ಯಾಕಂತ ಹೇಳಿದರೆ ಆ ವ್ಯವಸ್ಥೆಗಳಿಗೆ 1 ತಿಂಗಳಿಗೆ ಮುಂಚೆ ನಾವುಗಳು ಅಣಿಯಾಗಿದ್ದೇವೆ. ಕಂಬಳ ನಮಗೆ ಕೂಡ ಸಂತೋಷ ಇದೆ. ಈ ತುಳುನಾಡಿನ ಈ ಕರಾವಳಿಯ ಪ್ರತೀಕ ಬೆಂಗಳೂರಲ್ಲಿ ಮೇಲೈಸ್ತದೆ ಎಂದಾದಾಗ ನಾವು ಕೂಡ ನಮ್ಮ ಸಹಕಾರವನ್ನು, ನನ್ನಂಥವರು 1000 ಜನ ಇದ್ದಾರೆ, ನಮ್ಮ ಸಹಕಾರಗಳನ್ನು ಕೊಡಬೇಕಾಗ್ತದೆ. ನನಗೆ ಮತ್ತು ಎರ್ತೂರು ರಾಜೀವ್ ಶೆಟ್ಟಿಯವರು ಕಂಬಳದ ಹಿರಿಯ ತೀರ್ಪುಗಾರರು ಮತ್ತು ಗುಣಪಾಲ ಕಡಂಬರು ಕಂಬಳದ ಹಿರಿಯ ತೀರ್ಪುಗಾರರು, ಹಾಗೆಯೇ ತೀರ್ಪುಗಾರರ ಮಂಡಳಿ ಮತ್ತು ಕಂಬಳದ ಕೋಣಗಳ ಯಜಮಾನರುಗಳ ಎಲ್ಲ ಕರೆಸಿಕೊಂಡು ಈಗಾಗಲೇ ಒಂದು ವುಡ್ಲ್ಯಾಂಡ್ಸ್ ಹೋಟೆಲ್ ಮಂಗಳೂರಿನಲ್ಲಿ ಒಂದು ಸಭೆ ನಡೆಯಿತು. ಈ ಸಭೆಗಳಲ್ಲಿ ಅದರ ಚರ್ಚೆ, ಒಂದು ಪರ ವಿರೋಧ ವ್ಯವಸ್ಥೆಗಳು ಬಂದಾದಾಗ ಅದನ್ನು ಸರಿಪಡಿಸಿಕೊಂಡು ಅಶೋಕ್ ರೈ ಅವರು ಕಾರ್ಯಪ್ರವೃತ್ತರಾದರು. ಈ ಬೆಂಗಳೂರಲ್ಲಿ ನಮ್ಮ ಗೌರವಾಧ್ಯಕ್ಷರಾಗಿ ಪ್ರಕಾಶ್ ಶೆಟ್ಟಿ ಅವರಿದ್ದಾರೆ, ಬಂಜಾರ ಗ್ರೂಪ್ನವರು, ಮತ್ತು ಗೌರವಾಧ್ಯಕ್ಷರಾಗಿ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಅನಂತರ ನೇತೃತ್ವವನ್ನು ವಹಿಸಿಕೊಂಡಿರುವ ಸಂಗೀತ ನಿರ್ದೇಶಕ ಗುರು ಕಿರಣ್ ರವರು ಇದ್ದಾರೆ. ಗುಣರಂಜನ್ ಶೆಟ್ಟಿ ಅವರು, ನಮ್ಮ ಪುತ್ತೂರಿನವರು, ಅವರು ಕೂಡ ಈ ಒಂದು ನೇತೃತ್ವವನ್ನು ವಹಿಸಿಕೊಂಡು ಬೇರೆ ಬೇರೆ ಜನಗಳೆಲ್ಲ ಪ್ರಮುಖರಲ್ಲಿ ಇದ್ದಾರೆ. ಒಂದು ಕಡೆ
ಆರ್ಥಿಕ ವ್ಯವಸ್ಥೆಗಳಾಗಬೇಕು, ದೊಡ್ಡ ಮೊತ್ತದ ಆರ್ಥಿಕ ವ್ಯವಸ್ಥೆಗಳು, ಅದರೊಂದಿಗೆ ಅಲ್ಲಿಯ ವ್ಯವಸ್ಥೆಗಳಾಗಬೇಕು. ಅದಕ್ಕಾಗಿ ಕರೆ ನಿರ್ಮಾಣದ ನಿಪುಣರನ್ನು ಅಲ್ಲಿ ಕರೆಸಿಕೊಂಡು ಈಗಾಗಲೇ 1 ತಿಂಗಳಾಯಿತು, ಕರೆಗಳು ಪ್ರತಿಶತ 90ರಷ್ಟು ಮುಗಿದಿದೆ. ಇಲ್ಲೇ ಪರಿಣಿತರು ಅಲ್ಲಿ ಹೋಗಿ ಅಲ್ಲಿ ನಿಂತುಕೊಂಡು ಅಲ್ಲೇ ವ್ಯವಸ್ಥೆಗಳನ್ನು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಈಗ ಏನಾಗಿದೆ ಅಂತ ಹೇಳಿದರೆ, ಮೊದಲು ಯಾರು ವಿಮುಖವಾಗಿದ್ರ, ವಿಮುಖ ಅಂತ ಹೇಳಿದರೆ ಬೆಂಗಳೂರಿಗೆ ಯಾರು ಹೋಗೋದು, ಇಷ್ಟು 350 ಕಿಲೋಮೀಟರ್ ಓಡಬೇಕು, ಅಲ್ಲಿ ಒಂದು 2-3 ದಿವಸ ನಿಲ್ಲಬೇಕು, ಇದೆಲ್ಲವನ್ನ ನೋಡಿಕೊಂಡು ಇದರ ಬಗ್ಗೆ ವಿರೋಧ ಅಲ್ಲ, ಹೋಗುವಂಥ ವ್ಯವಸ್ಥೆಗಳಿಗೆ, ಅಲ್ಲಿ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳು, ಇದಕ್ಕೆಲ್ಲ ಸ್ವಲ್ಪ ವಿಮುಖರಾಗಿದ್ದರು. ಈಗ ಅಲ್ಲಿ ಬಂದು ನೋಡಿ, ಕರೆಯನ್ನು ಪರಿಶೀಲನೆ ಮಾಡಿ, ಹೆಚ್ಚಿನ ಕೋಣಗಳ ಯಜಮಾನರು ಬಂದು ಅಲ್ಲಿ ಪರಿಶೀಲನೆ ಮಾಡಿಕೊಂಡು ಅಲ್ಲಿಯ ವ್ಯವಸ್ಥೆಗಳನ್ನು ನೋಡಿಕೊಂಡು, ಇಂಥ ಸುಂದರವಾದ ವ್ಯವಸ್ಥೆಗಳಿಗೆ ನಮ್ಮ ಜೀವಮಾನದಲ್ಲಿ ಈ ಕೋಣಗಳು ನಮ್ಮ ಹೆಸರಲ್ಲಿ ಓಡದಿದ್ರೆ ಹೇಗೆ ಎಂದು ಚಿಂತಕ್ರಾತರಾಗಿ ಈಗಾಗಲೇ ನಮಗೆ ಬೇಕಾದ 125 ಜೊತೆ ಕೋಣಗಳು, 125 ಜೊತೆ ಕೋಣಗಳಿಗೆ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು ನಾವು ವ್ಯವಸ್ಥೆಗಳಿಗೆ ಅಣಿಯಾಗಿದ್ದೇವೆ. ಅದು ಆದರೆ ಈಗ 200ಕ್ಕೂ ಹೆಚ್ಚು ಕೋಣಗಳ ರಿಜಿಸ್ಟ್ರೇಷನ್ ನೋಂದಣಿ ಆಗಿದೆ, 200ಕ್ಕೂ ಜಾಸ್ತಿ ಆಗಿದೆ ತಗೊಂಡು. ಆದರೆ ನೋಂದಣಿ ಆದ ಕೋಣಗಳು ಎಲ್ಲ ಬೆಂಗಳೂರಿಗೆ ಬರ್ತದೆ ಎಂಬುದಕ್ಕೆ ನಾವು ಇದಿಲ್ಲ. ನಾಲ್ದು 18ನೇ ತಾರೀಕು ನಡೆಯುವ ಕಕ್ಕೆ ಪದವಿನ ಸತ್ಯಧರ್ಮ ಜೋಡು ಕರೆ ಕಂಬಳ ಕೂಟದಲ್ಲಿ ನೇಗಿಲು ಕಿರಿಯ ವಿಭಾಗದ ನೋಂದಣಿ ಮಾಡಿದ ಈ ಕೋಣಗಳ ಪರಿಶೀಲನೆ ನಡೀತದೆ. ಓಟದ ಸಮಯದ ವಿಚಾರವನ್ನು ನೋಡಿಕೊಂಡು ಅಲ್ಲಿ ನಾವು 32 ಜೊತೆ ಕೋಣಗಳನ್ನು ಆಯ್ಕೆ ಮಾಡಿಕೊಳ್ತೇವೆ ಬೆಂಗಳೂರು ಕಂಬಳಕ್ಕೆ. ಹಾಗೆ ಮಾಡಿಕೊಂಡು ಒಟ್ಟಿಗೆ 125, 150ರೊಳಗೆ ಕೋಣಗಳನ್ನು ನಿಲ್ಲಿಸಿಕೊಂಡು, ಅಂದರೆ ನಲ್ಲಿ ಬೆಂಗಳೂರಲ್ಲಿ ನಮಗೆ ಕೋಣಗಳ ಓಟ ಬೇಕು, ಕೋಣಗಳ ರಭಸ ಬೇಕು, ಕೋಣಗಳು ಓಡುವ ಶೈಲಿಗಳು ಬೇಕು. ಇದೆಲ್ಲವನ್ನು ನೋಡಿಕೊಂಡು ನಾವು ಅವರನ್ನು ಆಯ್ಕೆ ಮಾಡ್ತೇವೆ. ಹೀಗಾಗಿ ಇಲ್ಲಿ ಕಂಬಳ ಕೋಣಗಳ ಯಜಮಾನರುಗಳಿಗೆ ಕೂಡ ನಾವು ಈಗಾಗಲೇ ಹೆಚ್ಚಿನ ಯಜಮಾನರುಗಳಿಗೆ ನಾವೊಂದು ತಂಡವನ್ನು ಮಾಡಿಕೊಂಡು ಆಮಂತ್ರಣ ಪತ್ರಿಕೆಯನ್ನು ಅಶೋಕ್ರವರು ಈಗಾಗಲೇ ನಿರ್ದೇಶನ ನೀಡಿದ್ದಾರೆ. ಕಂಬಳ ಕೋಣಗಳ ಯಜಮಾನರುಗಳಿಗೆ ಹಿಂದಿನ ಸಂಪ್ರದಾಯಬದ್ಧವಾಗಿ ಗೌರವವನ್ನು ಅರ್ಪಿಸಬೇಕೆಂಬ ವಿಚಾರ. ಅದಕ್ಕಾಗಿ ಅವರ ಮನೆಗೆ ಹೋಗಿ ಅವರಿಗೆ ಶಾಲನೆ ನೀಡುವಂಥದ್ದು, ತಾಂಬೂಲದ ಮೂಲಕ ಹರಿವಾಣದಲ್ಲಿ ಕಂಬಳದ ಆಮಂತ್ರಣ ಪತ್ರಿಕೆಯನ್ನು ಅವರಿಗೆ ಕೊಟ್ಟು ಗೌರವಪೂರ್ವಕವಾಗಿ ಕರೆದಿದೆ. ಇದೇ ಒಂದು ಸಂಚಲನ ಆಗಿದೆ. ಕೋಣಗಳ ಯಜಮಾನರುಗಳಿಗೆ ಏನಂತಾಗಿದೆ ಅಂತ ಹೇಳಿದರೆ, ಇಷ್ಟರವರೆಗೆ ಹೆಚ್ಚಿನ ಕಂಬಳದ ಯಜಮಾನರುಗಳಿಗೆ ಹೀಗೆ ಹೋಗಿ ಕೊಟ್ಟದ್ದಿಲ್ಲ. ಇದೇ ಯಜಮಾನರುಗಳ ವ್ಯವಸ್ಥೆಗಳು, ಇದೇ ಹೃದಯ ಶ್ರೀಮಂತಿಕೆ, ಇದೇ ಅವರ ಪ್ರೀತಿ ವಿಶ್ವಾಸದ ನುಡಿಗಳು. ನಾವು ಖಂಡಿತವಾಗಿ ಬರ್ತೇವೆ. 200 ಮಂದಿ ನೋಂದಣಿ ಮಾಡಿದ್ದಾರೆ. ನಾವು ಆಯ್ಕೆ ಮಾಡಿಕೊಂಡು ಸಾಧಾರಣ 125, 150 ಜೊತೆ ಕೋಣಗಳನ್ನು ಆಯ್ಕೆ ಮಾಡಿಕೊಂಡು ಬೆಂಗಳೂರು ಕಂಬಳಕ್ಕೆ ಅಣಿಯಾಗ್ತೇವೆ. ಇದರ ಒಟ್ಟಿಗೆ ಮತ್ತೊಂದು ವಿಚಾರಗಳು ಇದರಲ್ಲಿ ಬಂತು. ಹೇಗೆ ಕರೆದುಕೊಂಡು ಹೋಗುವಂಥದ್ದು, ಆ ಕಂಬಳದ ಕೋಣಗಳ ಯಜಮಾನರುಗಳೇ ತಾವುಗಳು ತಮ್ಮ ವಾಹನವನ್ನು ಈಗಾಗಲೇ ಬುಕ್ ಮಾಡಿದ್ದಾರೆ. ಆ ನಂತರ 23ನೇ ತಾರೀಕು ಗುರುವಾರದಂದು ಉಪ್ಪಿನಂಗಡಿಯ ಜೂನಿಯರ್ ಕಾಲೇಜ್ ಮೈದಾನ ಮತ್ತು ಹಿರಿಯ ಕಾಲೇಜು ಮೈದಾನ ಇದನ್ನು ಈಗಾಗಲೇ ಕೇಳಿದ್ದೇವೆ. ಅಲ್ಲಿ ಓಟದ ಕೋಣಗಳನ್ನು ಇಳಿಸಲಿಕ್ಕಿಲ್ಲ, ಅಲ್ಲಿ ನಾವು ಲಾರಿಯಲ್ಲಿ ನಿಲ್ಲಿಸಿ ಅಲ್ಲಿ ಕೋಣಗಳಿಗೆ ನೀರಿನ ವ್ಯವಸ್ಥೆ, ಬಂದ ಕೋಣಗಳ ರಕ್ಷಕರಿಗೆ ಮಾಲೀಕರಿಗೆ ಒಂದು ಗೌರವಪೂರ್ವಕವಾದ ಶಾಲನ್ನು ನೀಡುವ, ಅವರನ್ನು ಕರೆಸಿಕೊಳ್ಳುವ ವ್ಯವಸ್ಥೆಗಳು, ಅಲ್ಲಿನ ಸಂಘ ಸಂಸ್ಥೆಗಳು ಈಗಾಗಲೇ ಅಣಿಯಾಗಿದ್ದಾವೆ. ಅಲ್ಲಿ ಉಪಹಾರದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಒಂದು ಇಲ್ಲಿಯ ತುಳುನಾಡಿನ ಕೊಂಬು ವಾಲಗದ ಯಾವ ಶೈಲಿಗಳಿದೆ ಇದರ ಮೂಲಕವಾಗಿ ಅವರನ್ನು ಬರಮಾಡಿಕೊಳ್ಳುವಂಥದ್ದು. ಕಂಬಳದಲ್ಲಿ ಅಲ್ಲಿ ನಿಂತು ಅರ್ಧ ಗಂಟೆಯ ವಿರಾಮದ ನಂತರ ಅಲ್ಲಿಂದ ಒಂದು ದೊಡ್ಡ ಸಂಖ್ಯೆಯಲ್ಲಿ ಲಾರಿಯಲ್ಲಿ ನಾವು ಹೋಗಿ ಮೆರವಣಿಗೆಯ ಮೂಲಕ ಹೋಗಿ ಆನಂತರ ಹಾಸನದಲ್ಲಿ ಕಂಬಳದ ಒಂದು ದೊಡ್ಡ ಗ್ರೌಂಡ್ ಈಗಾಗಲೇ ಬುಕ್ ಮಾಡಿದ್ದಾರೆ. ಅಲ್ಲಿ ಎಲ್ಲ ಕಂಬಳದ ಕೋಣೆಗಳ ಲಾರಿಯನ್ನು ನಿಲ್ಲಿಸಿ ಅಲ್ಲಿಂದ 3 ಗಂಟೆ ಕಂಬಳದ ಕೋಣೆಗಳು ಇಳಿಸಿ ರೆಸ್ಟನ್ನು ನೀಡುವಂಥದ್ದು. ಇದು 3 ಗಂಟೆ ರೆಸ್ಟ್ ಬೇಕಾಗ್ತದೆ. ಆ ನಂತರ ಬೆಂಗಳೂರಿಗೆ ನೆಲಮಂಗಲಕ್ಕೆ ಹೋಗಿ ಅಲ್ಲಿಂದ ನಂತರ ವೈಭವದ ಮೆರವಣಿಗೆಗಳನ್ನು ಅಲ್ಲಿಯ ಇಲ್ಲಿ ಕನ್ನಡ ಸಂಘದವರು, ತುಳು ಸಂಘದವರು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡ್ತದೆ. ಇದು ಪ್ರಥಮವಾಗಿ ಬೆಂಗಳೂರಲ್ಲಿ ಕಂಬಳ ನಡೆಯುವಂಥದ್ದು. ಈಗಾಗಲೇ ದೊಡ್ಡ ಮಟ್ಟದ ಕಂಬಳದ ಕ್ರಾಂತಿ ಆಗ್ತಾ ಇದೆ, ದೊಡ್ಡ ಮಟ್ಟದ ವೈಭವ ಆಗ್ತಾ ಇದೆ. ಈ ವೈಭವವನ್ನು ನಾವು ನೋಡಬೇಕೆಂಬ ಇರಾದೆಯಿಂದ ಇಲ್ಲಿಯವರು ಬೆಂಗಳೂರಲ್ಲಿ ಒಂದು 5-6 ಲಕ್ಷ ಬಂದಿದ್ದಾರೆ. ಇವರೆಲ್ಲ ಸೇರಿಕೊಂಡು ನೋಡುವಾಗ ಒಂದು ಸಾಗರೋಪಾದಿಯಲ್ಲಿ ನಡೀತದೆ, ನನಗೆ ಭಾಷವಾಗ್ತದೆ. ಓಕೆ, ಅಂದರೆ ಈಗ ಇಲ್ಲಿಂದ ಬೆಳಿಗ್ಗೆ ಒಂದು 9 ಗಂಟೆಗೆ ಹೋಗ್ಬೋದು, 9:30 ಹೊರಡಬಹುದು ಉಪ್ಪಿನಂಗಡಿಯಿಂದ. ಅಂದಾಜು ನೀವು ಹಾಸನ ತಲುಪುವಂತ ಸಮಯವನ್ನು ಎಷ್ಟಕ್ಕೆ ಅಂದಾಜು? ನಾವು ಈಗಾಗಲೇ ಆಮಂತ್ರಣ ಪತ್ರಿಕೆ ಕೂಡ ಕಂಬಳ ಯಜಮಾನರಿಗೆ ಕೊಡುವಾಗ ಅದರಲ್ಲಿ ಕೂಡ ಒಂದು ಮುದ್ರಣವನ್ನು ಮಾಡಿದ್ದೇವೆ.
23 ಬೆಳಿಗ್ಗೆ 9 ಗಂಟೆಗೆ ಉಪ್ಪಿನಂಗಡಿ ಸೇರುವುದು, ಆನಂತರ ಉಪಹಾರದ ವ್ಯವಸ್ಥೆಗಳು, ನಂತರ ಬೀಳ್ಕೊಡುಗೆ ಅರ್ಧ ಗಂಟೆಯಲ್ಲಿ, ಮಧ್ಯಾಹ್ನ 1-1:30 ಗಂಟೆಗೆ ಆಸನದಲ್ಲಿ ನಾವು ಸೇರ್ತೇವೆ. ಅಲ್ಲಿ ಇಳಿಸಿ ಅಲ್ಲಿ ಊಟದ ವ್ಯವಸ್ಥೆಗಳನ್ನು ಕೂಡ ಇವರು ನಮ್ಮ ಅಲ್ಲಿಯ ಸಂಘ ಸಂಸ್ಥೆಗಳು ಮಾಡ್ತಾರೆ. ಕೋಣಗಳ ಎಲ್ಲ ಬಂದವರಿಗೆ ರಕ್ಷಕರು ಒಂದು ಜೊತೆ ಕೋಣದ ಒಟ್ಟಿಗೆ 15-20 ಮಂದಿ ಇರ್ತಾರೆ ಕನಿಷ್ಠ. ಅದು ಎಲ್ರಿಗೂ ಒಂದು 2,000-3,000 ಮಂದಿ, 1,500 ಮಂದಿಗೆ ಬೆಳಿಗ್ಗೆ ಉಪಹಾರ ಆಗ್ತದೆ. ಮಧ್ಯಾಹ್ನ ಎಷ್ಟು ಜನ ಬಂದರೂ ಊಟದ ವ್ಯವಸ್ಥೆಗಳ ವೆಜ್ ಊಟ ಕೊಡುವಂಥ ವ್ಯವಸ್ಥೆಗಳಲ್ಲಿ ಆಗ್ತದೆ. ಆನಂತರ ಒಂದು 3 ಗಂಟೆ ರೆಸ್ಟ್ ಮಾಡಿಸಿ ಕೂಡ ವಾಪಸ್ ಒಂದು ಒಳ್ಳೆಯ ಒಂದು ವೈಭವದ ವ್ಯವಸ್ಥೆಗಳೊಂದಿಗೆ ಅವರನ್ನು ಬೀಳ್ಕೊಡುವಂಥ ಆಸನದ ನಂತರ ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿ ಇವರು ಸಂಘ ಸಂಸ್ಥೆಗಳು ಕೋಣಗಳ ಇಳಿಸ್ಲಿಕ್ಕಿಲ್ಲ. ಸಂಘ ಸಂಸ್ಥೆಗಳಿಗೆ ಒಂದು ಆಧಾರದ ಸ್ವಾಗತವನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಅದು ಇನ್ನಷ್ಟು ದೊಡ್ಡದಾಗಿ ನಡೀಬೋದು. ಎಲ್ಲ ತುಳುನಾಡಿನ ಚೆಂಡೆಗಳು, ನಾದಗಳು, ಕೊಂಬುಗಳು ಎಲ್ಲ ಮೇಲೈಸಿಕೊಂಡು ತುಳು ಸಂಸ್ಕೃತಿಯೇ ಬೆಂಗಳೂರಲ್ಲಿ ಅನಾವರಣ ಆಗಲಿಕ್ಕಿದೆ. ಆದರೆ ಕನ್ನಡ ಭಾಷೆಯನ್ನು ಎತ್ತರಿಸಿಕೊಂಡು ತುಳು ಭಾಷೆಗೆ 2ನೇ ಪ್ರಾತಿನಿಧ್ಯ ಸಿಗುವಲ್ಲಿ ಕೂಡ ಇದು ಯಶಸ್ವಿ ಆಗ್ತದೆ ಎಂಬುದು ನನಗೆ ಭಾಸವಾಗ್ತಾ ಇದೆ. ಓಕೆ, ಅಂದರೆ ಈಗ ಆರಂಭದಿಂದ ಬೆಂಗಳೂರು ತಲುಪುವವರೆಗೆ ಕೂಡ ಈ ಒಟ್ಟು ಕೋಣಗಳ ಒಂದು ವಾಹನಗಳು ಒಟ್ಟೊಟ್ಟಿಗೆ ಸಾಗಬೇಕು. ಯಾಕಂತ ಹೇಳಿದೆ ಸರ್, ನಾನು ಈಗಾಗಲೇ ಹೇಳಿದೆ, ಕಂಬಳದ ಕೋಣಗಳ ಒಂದು ಗೌರವಪೂರ್ವಕ ಭಾಗವಹಿಸುವಿಕೆ, ಅವರು ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಂಬಳದಲ್ಲಿ ಭಾಗವಹಿಸುವ ವ್ಯವಸ್ಥೆಗಳು. 1 ವರ್ಷ, 2 ವರ್ಷ, 5 ವರ್ಷ ಕಂಬಳದ ಕೋಣಗಳನ್ನು ಸಾಕಿಕೊಂಡು ಅನೇಕ ಕಂಬಳದಲ್ಲಿ ತನ್ನ ಖರ್ಚಿನಿಂದಲೇ ಭಾಗವಹಿಸಿಕೊಂಡು ಕೇವಲ ತನ್ನ ಮನೆತನದ ಮರ್ಯಾದೆ ಅಥವಾ ತನ್ನ ಹೆಸರನ್ನು ಮಾತ್ರ ಬಳಸಿಕೊಂಡು ಇಷ್ಟು ಜನರನ್ನು ಸಾಕಿಕೊಂಡು ಇಷ್ಟು ಲಕ್ಷ ಖರ್ಚನ್ನು ಮಾಡಿಕೊಂಡು ಇರುವಾಗ ಅಶೋಕ್ ರೈಯವರ ಆಲೋಚನೆ ಕೂಡ ಅದೇ. ಕಂಬಳದ ಕೋಣಗಳು ಬರುವಾಗ ಒಂದು ವೈಭವೋಪೇತ ಒಂದು ಆಧಾರಪೂರ್ವಕ ಸ್ವಾಗತಗಳಾಗಬೇಕು. ಮತ್ತು ಈಗ ಇದರ ಬಗ್ಗೆ ಅಲ್ಲಿ ಸಂಬಳ ಸಮಿತಿಯ ಸಭೆ ನಿರಂತರವಾಗಿ ನಡೀತಾ ಇದೆ. ಇದು ಚರ್ಚೆಗಳೆಲ್ಲ ಆಗ್ತಾ ಇದೆ. ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸೇರಿಕೊಂಡು ನಾವು ಅಲ್ಲಿ ಹಾಸನದಲ್ಲಿ ಮಾಡ್ತೇವೆ, ನಾವು ಕೋರಮಂಗಲದಲ್ಲಿ ಮಾಡ್ತೇವೆ, ನಾವು ಬೆಂಗಳೂರಲ್ಲಿ ಮಾಡ್ತೇವೆ, ನಾವು ಅಲ್ಲಿ ಮಾಡ್ತೇವೆ, ಇಲ್ಲಿ ಮಾಡ್ತೇವೆ. ಉಪ್ಪಿನಂಗಡಿಯಲ್ಲಿ ಮೊನ್ನೆ ಒಂದು ಸಭೆ ನಡೆಯಿತು. ಅಲ್ಲಿ ಎಲ್ಲರೂ ವಹಿಸಿಕೊಂಡ್ರು, ನಾವು ನೀರು ಹಾಕ್ತೇವೆ, ನಾವು ಫಲಾರ ಮಾಡ್ತೇವೆ, ನಾವು ಅದು ಮಾಡ್ತೇವೆ, ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೇವೆ ಅಂತೇಳಿ. ಮತ್ತೆ ಏನು ಬೇಕಂತ ಕೇಳುವವರು ಇರುವಂಥದ್ದು. ಹೀಗೆ ಏನೊಂದು ದೇವರ ದಯೆ ಇದೆ, ಅನುಗ್ರಹ ಇದೆ, ಹಿರಿಯರ ಆಶೀರ್ವಾದ ಇದೆ, ಅಶೋಕ್ ರೈಯವರಂಥ ಸಮರ್ಥ ನಾಯಕರ ಪ್ರೇರಣೆ ಇದೆ, ಒಂದು ಮಾರ್ಗದರ್ಶನ ಇದೆ, ಹಿರಿಯರ ಮಾರ್ಗದರ್ಶನ, ದೇವರ ಆಶೀರ್ವಾದ ಇದೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ರೀತಿಯ ಸಂಕಲ್ಪದೊಂದಿಗೆ ಇದು ರೂಢಿಯಾದಾಗ ಖಂಡಿತವಾದವಾಗಿ ಇದು ಯಶಸ್ಸಾಗ್ತದೆ ಎಂದು ನಾನು ಓಕೆ. ಈಗ ಕರೆದುಕೊಂಡು ಹೋಗುವಂಥ ವ್ಯವಸ್ಥೆಗಳಾಯ್ತು. ಈಗ ಅಲ್ಲಿ ಬೆಂಗಳೂರಿನ ಕರೆಗಳ ನಿರ್ಮಾಣ ಆಗಿರ್ಬೋದು, ಅಂದ್ರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕರೆ, ಅದರ ಜೊತೆಗೆ ಇನ್ನಿತರ ವ್ಯವಸ್ಥೆಗಳು, ಕೋಣಗಳನ್ನ ಒಂದು ಕಟ್ಟೋದಕ್ಕೆ ವ್ಯವಸ್ಥೆಗಳು, ಯಜಮಾನರಿಗೆ ವ್ಯವಸ್ಥೆ, ಕೆಲಸದವರಿಗೆ ನೀರಿನ ವ್ಯವಸ್ಥೆಗಳೆಲ್ಲ, ಅದಕ್ಕೆಲ್ಲ ಹೇಗೆ ನೀರನ್ನು ಇಲ್ಲಿಂದ ತೆಗೆದುಕೊಂಡು ಹೋಗುವಂಥದ್ದು ಅನ್ನೋದು ಮಾತಿದೆ. ಹೌದು. ಈಗ ಮೊನ್ನೆ ಕಂಬಳದ ಕೋಣಗಳ ಯಜಮಾನರ ಸಭೆಯಲ್ಲಿ ಇದೇ ವ್ಯವಸ್ಥೆಗಳು ವ್ಯಕ್ತವಾಯಿತು. ಅವರಿಗೆ ಕುಡಿಯಲಿಕ್ಕೆ ನೀರು ಕೇಳಲಿಲ್ಲ, ಅವರು ಕೇಳಿದ ಅವರ ಕೋಣಗಳು ಕುಡಿಯಲಿಕ್ಕೆ ನೀರು, ಹಾಗೆ ಒಂದು ಅದಕ್ಕೆ ಬೇಕಾದಷ್ಟು ನೀರನ್ನು ಟ್ಯಾಂಕರ್ನ ಮುಖಾಂತರ ತಕೊಂಡು ಹೋಗುವುದು ಅಂತ ವ್ಯವಸ್ಥೆಗಳಾಗಿದೆ. ಆ ನಂತರ ಕಂಬಳದ ಕೋಣಗಳು ಹೋಗುವಾಗ ಅದಕ್ಕೆ ವೆಟರ್ನರಿ ಡಾಕ್ಟರ್ ಕೂಡ ಬೇಕು. ಅದಕ್ಕೆ ಈಗಾಗಲೇ ಸರ್ಕಾರದೊಂದಿಗೆ ಅಶೋಕ್ ರೈಯವರ ಮತ್ತು ತಂಡ ಮಾತನಾಡಿದೆ. ಆ ವೆಟರ್ನರಿ ಡಾಕ್ಟರ್ ಅವರ ತಂಡವೇ ಇದರೊಂದಿಗೆ ಬರ್ತದೆ. ಹಾಸನದವರೆಗೆ ಈ ತಂಡ ಬರ್ತದೆ, ಹಾಸನ ನಂತರ ಅಲ್ಲೇ ತಂಡ ಬರ್ತದೆ. ಹಾಗೆ ಯಾಕಂತೇಳಿದ್ರೆ ಏನಾಗೋದಿಲ್ಲ, ಆದರೆ ನಾವು ತಯಾರಾಗಿರಬೇಕು. ಪಶುಸಂಗೋಪನಾ ಇಲಾಖೆ ಕೂಡ ನಮ್ಮೊಂದಿಗೆ ಬರ್ತಾರೆ, ವೈದ್ಯಾಧಿಕಾರಿಗಳು ಬರ್ತಾರೆ. ಅದರೊಟ್ಟಿಗೆ ಕಂಬಳಕ್ಕೆ ಇಲ್ಲಿಯ ಕೆಲವು ಕೋಣಗಳನ್ನು ಈ ಪಶು ವೈದ್ಯ ಪದ್ಧತಿಯನ್ನ, ನಾಟಿ ವೈದ್ಯ ಪದ್ಧತಿಯನ್ನು ಅವಲಂಬಿಸಿಕೊಂಡವರಿದ್ದಾರೆ. ಆ ನಾಟಿ ವೈದ್ಯರು ಕೂಡ ಒಂದು ತಂಡ ಬರ್ತದೆ. ಎಲ್ಲವನ್ನ ಪೂರ್ವಾಗ್ರಹವಾಗಿ ಆಲೋಚಿಸಿಕೊಂಡು ನಾವು ಕಂಬಳ ಸಮಿತಿಯವರು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ವ್ಯವಸ್ಥೆ ಆಗ್ತದೆ. ಇನ್ನು ಬೆಂಗಳೂರಿನಲ್ಲಿ ಉಳಿದುಕೊಳ್ಳುವಂಥ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಆಹಾರದ ವ್ಯವಸ್ಥೆ, ಯಾಕಂತ ಹೇಳಿದರೆ ಹೆಚ್ಚಿನವರು ತಮ್ಮ ಜೊತೆಗೆ ತಮ್ಮ ವಾಹನಗಳಲ್ಲಿ ಅವರಿಗೆ ಬೇಕಾದಂಥ ಆಹಾರ ಸಿದ್ಧಪಡಿಸೋದಕ್ಕೆ ಬೇಕಾದ ವಸ್ತುಗಳನ್ನು ತರ್ತಾರೆ. ಸೊ ಇದು ಬಹುಶಃ ಅಲ್ಲಿನ ಬೆಂಗಳೂರಿನವರು ಕಾಯ್ತಾ ಇದ್ದಾರೆ, ನಮ್ಮ ಊರಿನವರಿಗೆ ನಾವು ಆತಿಥ್ಯ ಕೊಡಬೇಕು ಅಂತ. ಸೊ ಅದಕ್ಕೆ ಹೇಗೆ ವ್ಯವಸ್ಥೆಗಳಾಗಿದೆ ಅಂತ ಈ ಬಗ್ಗೆ ಕೂಡ ಸಭೆಯಲ್ಲಿ ಮತ್ತು ಅಶೋಕ್ ರೈಯವರಲ್ಲಿ ಚರ್ಚೆಗಳಾಗಿದೆ. ಅದು ಕೂಡ ಒಂದು ಸಂತೋಷದ ವಿಚಾರ ಅಂತೇಳಿ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸಮಿತಿಯವರು ತಿಳಿದುಕೊಂಡಿದ್ದಾರೆ. ಇಷ್ಟು ಒಳ್ಳೆಯ ರೀತಿಯಲ್ಲಿ ಗೌರವಪೂರ್ವಕವಾಗಿ ಕೋಣಗಳನ್ನು ತರುವಾಗ ಅದರ ರಕ್ಷಕರಿಗೆ ನಾವೊಂದು ವ್ಯವಸ್ಥೆಗಳನ್ನು ಮಾಡಬೇಕೆಂಬ ದೃಷ್ಟಿಕೋನ, ಅಲ್ಲಿಯ ಅದಕ್ಕೆ ಹಾಕಲಿಕ್ಕೆ ನೀರಿನ ವ್ಯವಸ್ಥೆ, ಕರೆಗೆ ನೀರಿನ ವ್ಯವಸ್ಥೆ ಈಗಾಗಲೇ 2-3 ಬೋರ್ವೆಲ್ ತೆಗೆದುಕೊಂಡು ಒಳ್ಳೆಯ ನೀರು ಕೂಡ ದೇವರ ಅನುಗ್ರಹದಿಂದ ಬಂದಿದೆ. ಇದರ ನೀರಿನ ವ್ಯವಸ್ಥೆಗಳು ಅಲ್ಲಿ ಮಾಡ್ತಾರೆ. ಮತ್ತು ಒಂದು ಜೊತೆ ಕೋಣದ 15 ರಕ್ಷಕರಿಗೆ ಇಲ್ಲಿಂದ ಹೋಗುವಾಗಲೇ ವ್ಯವಸ್ಥೆಗಳನ್ನು ಮಾಡುವಲ್ಲಿ ತಯಾರಿಯನ್ನು ಮಾಡಲು ಯಶಸ್ವಿಯಾಗಿದ್ದಾರೆ. ಮತ್ತು ಅವರಿಗೊಂದು ಗೌರವಧನವನ್ನು ಕೂಡ ನೀಡುವಂಥದ್ದು ವ್ಯವಸ್ಥೆಗಳಿದೆ. ಆ ಗೌರವಧನವನ್ನು ಕೂಡ
ಇದರ ಪ್ರಕಾರವಾಗಿ ಯಾವುದು RTGS ಪ್ರಕಾರವಾಗಿ ಅವರ ಅಕೌಂಟಿಗೆ ಹಾಕುವಂಥದ್ದು, ಅವರು ಬಂದ ಈಗಾಗಲೇ ನೋಂದಾವಣೆ ಮಾಡಿದ ನಂತರ ಅವರು ಪಾಸ್ಬುಕ್ನ ಪ್ರತಿಯನ್ನು ರವಾನಿಸುವಂಥದ್ದು, ಅಲ್ಲಿ ಕೂಡ ಒಂದು ಪಾಸ್ಬುಕ್ನ ಪ್ರತಿಯನ್ನು ಹಿಡಿದುಕೊಳ್ಳುವಂಥದ್ದು. ಈ ಮುಖಾರವಾಗಿ ಯಾವುದೇ ರೀತಿಯ ಅಸಂಬದ್ಧವಾಗಿ ಅಸರ್ಪಕವಾಗಿ ಆಗಬಾರ್ದು, ಒಳ್ಳೆಯ ರೀತಿಯಲ್ಲಿ ಆಗಬೇಕು. ಎಲ್ಲ ವ್ಯವಸ್ಥೆಗಳು ಒಂದು ನ್ಯಾಯೋಚಿತವಾಗಿ ಪ್ರಾಮಾಣಿಕವಾಗಿ ಶಿಸ್ತುಬದ್ಧವಾಗಿ ಆಗಬೇಕೆಂಬ ಪಾರದರ್ಶಕವಾಗಿ ಆಗಿರಬೇಕೆಂಬ ದೃಷ್ಟಿಕೋನ ಇದೆಲ್ಲವನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ ಮತ್ತೊಂದು ವಿಚಾರ, 3 ಜೊತೆ ಕೋಣಗಳಿಗೆ ಒಬ್ಬರನ್ನ ಅಲ್ಲಿಯ ಸಮಿತಿಯವರು ನಿರ್ಧರಿಸಿಕೊಂಡಿದ್ದಾರೆ. ಅವರನ್ನು ಕೂಡ ಅಲ್ಲಿಂದಲೇ ಸಂಪರ್ಕ ಮಾಡ್ತಾರೆ. ಈಗ ನಾವು ರಿಜಿಸ್ಟ್ರೇಷನ್ ಮಾಡಿದ ಕೂಡಲೇ 18ನೇ ತಾರೀಕಿನ ಕಕ್ಕೆಬದವನ ಕಂಬಳದಲ್ಲಿ ಆಯ್ಕೆಯಾದ ಕೂಡಲೇ ಅಲ್ಲಿಯ ಸಮಿತಿಯವರು ಎಲ್ಲ ಕಂಬಳ ಕೋಣಗಳನ್ನು 3 ಜೊತೆಗೆ ಒಬ್ಬರಂತೆ ನೇಮಿಸಿಕೊಂಡು ಅವರನ್ನು ಇದು ಮಾಡ್ತಾರೆ, ಅಪ್ರೋಚ್ ಮಾಡ್ತಾರೆ. ಅದರ ಮೂಲಕ ಅವರಿಗೆ ಕೂಡ ಒಂದು ಧೈರ್ಯ ಬರ್ತದೆ. ಅಲ್ಲಿಯ ವಿಚಾರಗಳನ್ನು ಅವರ ಹತ್ರ ಕೇಳಲಿಕ್ಕೆ ಆಗ್ತದೆ. ನಾವು ಬರುವ ಉಪ್ಪಿನಂಗಡಿಯವರೆಗಿನ ವಿಚಾರಗಳನ್ನು ಹೇಳಿದರೆ ಅಲ್ಲಿಯ ವ್ಯವಸ್ಥೆಗಳಿಗೆ ಅವರು ಕೂಡ ಮಾತಾಡ್ತಾರೆ. ಹಾಗೆ ಒಂದು ಒಡಂಬಡಿಕೆ ನಡೀತದೆ. ಕಂಬಳ ಕೋಣಗಳಿಗೆ ಕೋಆರ್ಡಿನೇಷನ್ ಆಗ್ತದೆ. ಇಲ್ಲದೆ ನಮ್ಮನ್ನೇ ನಾವು ನಂಬಿಕೊಂಡಿರ್ತಾರೆ. ಈಗ 3 ಜನ ಕೋಣಗಳಿಗೆ ಅವನಿಗೆ ಕೂಡ ಆರಾಮಾಗ್ತದೆ. ಹೌದು, ಇಲ್ಲದೆ ನಾವೇ 200 ಜನರನ್ನು ಕೋಆರ್ಡಿನೇಷನ್ ಮಾಡಬೇಕಾಗ್ತದೆ, ಕಷ್ಟ ಆಗ್ತದೆ. ಸೊ ಹಾಗೆ ಅಂದರೆ ಅವರಿಗೂ ಕೂಡ ಅವರು ಸುಲಭದಲ್ಲಿ ಸಿಗ್ತಾರೆ, ಮಾಹಿತಿ ಮಾರ್ಗದರ್ಶನ ಎಂತ ಬೇಕಿದ್ರೂ ಅಲ್ಲಿಂದ ವ್ಯವಸ್ಥೆಗಳಾಗ್ತದೆ ಅನ್ನುವಂಥದ್ದು. ಓಕೆ ಸರ್, ಇನ್ನು ಒಂದು ಕಡೆಯಿಂದ ಕಾರ್ಯಕ್ರಮಗಳ ಬಗ್ಗೆ ಗಣ್ಯರು ನಟ ನಟಿಯರೆಲ್ಲರೂ ಬರ್ತಾರೆ. ಅದರ ಜೊತೆಗೆ ಅಂದರೆ ಅಲ್ಲಿ ಬರುವಂತಹ ಗಣ್ಯರೆಷ್ಟು ಮುಖ್ಯವೋ ಅಲ್ಲಿನವರಿಗೆ ಇಲ್ಲಿನ ಒಂದು ಕೋಣಗಳಾಗಲಿ ಯಜಮಾನರುಗಳು ಕೂಡ ಅಷ್ಟೇ ಒಂದು VIP-ಗಳು, ಅಷ್ಟೇ ಪ್ರಾಮುಖ್ಯತೆ ಅವರಿಗೂ ಕೂಡ ಇರುತ್ತೆ. ಸೊ ಹಾಗಾಗಿ ಅಲ್ಲಿನ ಒಂದು ವ್ಯವಸ್ಥೆಗಳು ಉಳಿದುಕೊಳ್ಳುವಂಥ ವ್ಯವಸ್ಥೆಗಳೆಲ್ಲವನ್ನು ಕೂಡ ನೀವು ಹೇಳಿದ್ರಿ. ಅದರ ಜೊತೆಗೆ ಒಟ್ಟು ಕಾರ್ಯಕ್ರಮಗಳು ನಡೆಯುವಂಥದ್ದು ಅಥವಾ ಕಂಬಳ ಈಗ ರಾತ್ರಿ ಕೂಡ ನಡೆಯುತ್ತಾ ಅಲ್ಲಿ ಹೇಗೆ ನಿಬಂಧನೆಗಳು, ಊರಿನ ಹಾಗೆ ಒಟ್ಟು ಕಂಬಳದ ಸ್ವರೂಪವನ್ನು ನಾವು ನೋಡ್ಬೋದಾ ಹೇಗೆ ಅಂತ? ನೋಡಿ, ನಮ್ಮ ಈಗಾಗಲೇ ನಿಮಗೆ ಗೊತ್ತಿದೆ, ಎಲ್ಲ ಗಣ್ಯರು ಈ ಕರ್ನಾಟಕ ರಾಜ್ಯ ಅಥವಾ ಅವರ ಹತ್ತಿರ ರಾಜ್ಯಗಳ ಎಲ್ಲ ಗಣ್ಯರು ಬರ್ತಾರೆ. ಮತ್ತು ಇದು ತುಳುಕೂಟದ ಆಯೋಜನೆಯಲ್ಲಿ 24ನೇ ತಾರೀಕಿನಿಂದಲೇ ಈ ಕಾರ್ಯಕ್ರಮಗಳು ನಡೀತದೆ. ತುಳುಕೂಟದ 50ನೇ ವರ್ಷದ ಪ್ರತೀಕವಾಗಿ ಇಂತಹ ಆಯೋಜನೆಗಳು ಮಾಡಿಕೊಂಡಿರುವಂಥದ್ದು. 24ನೇ ತಾರೀಕಿನಿಂದಲೇ ಅಲ್ಲಿ ವ್ಯವಸ್ಥಿತವಾದ ಬೇರೆ ಬೇರೆ ಕಲ್ಚರಲ್ ಪ್ರೋಗ್ರಾಮ್ಗಳು ನಡೀತದೆ. ಮತ್ತು ಒಂದು 40-50 ಎಕರೆಯ ವಿಶಾಲವಾದ ಪ್ರದೇಶ, ಇಲ್ಲಿ ಕಂಬಳವನ್ನು ಬಿಟ್ಟು ಒಂದು ಕಡೆ ಮತ್ತೊಂದು ವೇದಿಕೆ ನಿರ್ಮಾಣ ಆಗಿದೆ. ಆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಈ ತುಳುನಾಡಿನ ಎಲ್ಲ ತಿಂಡಿ ತಿನಿಸುಗಳ ಮಳಿಗೆಗಳು ಈ ತುಳುನಾಡಿನ ಕಂಪನ್ನು ಮತ್ತೊಮ್ಮೆ ಬೀರ್ತದೆ. ಮತ್ತೊಮ್ಮೆ ಆ ಬೆಂಗಳೂರಿನ ತುಳುವರಿಗೆ ಕೂಡ ಒಂದು ತಿಂಡಿ ತಿನಿಸುಗಳು ಏನಿತ್ತು, ಹಿಂದೆ ಏನನ್ನು ತಿಂತಿದ್ದೀವಿ, ಯಾವ ರೀತಿಯ ರುಚಿಯಾಗಿರ್ಬೋದು, ಇದೆಲ್ಲವನ್ನು ಈಗಿನ ನಮ್ಮ ಜನಾಂಗಕ್ಕೆ, ಯುವ ಪೀಳಿಗೆಗೆ ತಿಳಿಸುವಂಥ ವ್ಯವಸ್ಥೆಗಳು ನಡೀತದೆ. ಓಕೆ, ಬಳಿಕ ಅಂದರೆ ಈಗ 23ಕ್ಕೆ ಇಲ್ಲಿಂದ ಹೊರಟ್ರೆ 24 ಒಂದು ದಿನ ಇವರಿಗೆ ವಿಶ್ರಾಂತಿ ಸಿಗುತ್ತೆ. ಕೋಣಗಳು ಯಜಮಾನ ಕಲ್ಚರ್ ಪ್ರೋಗ್ರಾಮ್ ಅವರು ಇವರಿಗೆ ಕೂಡ ನೋಡ್ಲಿಕ್ಕೆ ಅದನ್ನು ಕೂಡ ಆಸ್ವಾದನೆ ಮಾಡಬಹುದು. 25ನೇ ತಾರೀಕು ಬೆಳಗ್ಗಿನಿಂದ ಕಂಬಳಕೂಟ ಆರಂಭ ಆಗ್ತದೆ. ಸೊ 26 ರಾತ್ರಿಯವರೆಗೆ ಅದೆಷ್ಟು ಮುಗಿಯುತ್ತದೆ ಅಷ್ಟವರೆಗೆ, ಸಂಜೆ ಕೂಡ ಮುಗಿಬಹುದು. ಬೇಗ ಮುಗಿಸ್ಲಿಕ್ಕೆ ನಾವು ವ್ಯವಸ್ಥೆಗಳನ್ನ ಮಾಡಿಕೊಳ್ತೇವೆ. ಓಕೆ, ಪ್ರಾರಂಭ ಆದ ನಂತರ ಒಂದು ದಿವಸದಲ್ಲಿ 24 ಗಂಟೆಯಲ್ಲಿ ಮುಗಿಸ್ಬೇಕೆಂಬ ವ್ಯವಸ್ಥೆಗಳು ನಮ್ಮದು. ಓಕೆ, ಆದಷ್ಟು ಕ್ಷಿಪ್ರವಾಗಿ ವ್ಯವಸ್ಥಿತವಾಗಿ ಆಗಬೇಕು. ಸೊ ಅಂದರೆ ಮುಖ್ಯವಾಗಿ ಕಂಬಳದಲ್ಲಿ ಎಲ್ಲರೂ ಕೋಣಗಳ ಓಟವನ್ನು ನೋಡೋದಕ್ಕೆ ಬಹಳಷ್ಟು ಉತ್ಸುಕರಾಗಿರುವಂಥದ್ದು. ಆದರೆ ಒಂದಷ್ಟು ಸಮಯ ಅವಕಾಶವನ್ನು ತೆಗೆದುಕೊಳ್ಳುವಂಥದ್ದು ನಾವು ಪ್ರತಿ ಕಂಬಳದಲ್ಲಿ ನೋಡ್ತೇವೆ. ನೀವು ಕೂಡ ಕರೆ ಕೊಡ್ತಾ ಇರ್ತೀರಿ, ಆದಷ್ಟು ಬೇಗ ಬನ್ನಿ, ನಿಲ್ಲಿ, ಆದಷ್ಟು ಬೇಗ ಆರಂಭ ಮಾಡೋಣ ಅನ್ನುವಂಥದ್ದನ್ನು. ಸೊ ಅಂಥ ಒಂದು ಕಾಲಾವಕಾಶಗಳಿರುತ್ತೆ. ಸೊ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ, ಅದಕ್ಕೆ ಹೇಗೆ ಸಲಹೆ ಸೂಚನೆಗಳು ಅಂತ? ಮೊನ್ನೆಯ ತೀರ್ಪುಗಾರರ ಸಮಿತಿ ಸಭೆಯಲ್ಲಿ ಜಿಲ್ಲಾ ಕಂಬಳ ಸಮಿತಿಯವರು ಇದ್ದುಕೊಂಡು ಬೇರೆ ಬೇರೆ ತೀರ್ಮಾನಗಳಾಗಿದೆ. ನಾನು 18ನೇ ತಾರೀಕಿನ ಕಕ್ಕೆ ಪದವು ಕಂಬಳದಲ್ಲಿ ಇದು ಅನುಷ್ಠಾನ ಆಗಲಿಕ್ಕಿದೆ. ಈಗಾಗಲೇ ಹೇಳಿದಂತೆ ಕಂಬಳದ ಕೋಣಗಳ ಯಜಮಾನರು ಕೂಡ ಸಹಕಾರ ಬೇಕಾಗಿದೆ. ಹೆಚ್ಚಿನ ಯಜಮಾನರು ಸಹಕಾರ ಕೊಡ್ತಾರೆ. ಆದರೆ ಕೂಡ ಕಂಬಳ ಸ್ಪರ್ಧೆಗೆ ಕೋಣಗಳನ್ನು ಜೋಡಿಗಳನ್ನು ಕರೆದಾಗ ಒಂದಷ್ಟು ಸಮಯವನ್ನು ತಗೊಳ್ಳುವಂಥದ್ದು, ಅದಕ್ಕೆ ಕೂಡ ಒಂದು ಕರೆ ಕೊಡುವ ವ್ಯವಸ್ಥೆಗಳಾಗಿದೆ. ಇಲ್ಲದೆ ಅವರನ್ನು ಬಿಡುವಂಥ ಅದರ ಬಗ್ಗೆ ಅವರು ಕೂಡ ನಮ್ಮೊಂದಿಗೆ ಸಹಕರಿಸಬೇಕಾಗ್ತದೆ. ಮತ್ತೊಂದು ಕಡೆ ಶಾಲಿರುವಾಗ, ಸ್ಪರ್ಧೆಗಳಿರುವಾಗ ಕಿರಿಯ ವಿಭಾಗಕ್ಕೆ 7 ನಿಮಿಷದೊಳಗೆ ಆ ಸ್ಪರ್ಧೆಯನ್ನು ಬಿಡಬೇಕು. ಇಲ್ಲದಿದ್ದರೆ ಅವರನ್ನು ಫೌಲ್ ಮಾಡುವಂಥ ವ್ಯವಸ್ಥೆಗಳನ್ನು 4 ಕಂಬಳದಲ್ಲಿ ನಾವು ನೋಡ್ತೇವೆ. ನಾವು ಅನುಷ್ಠಾನ ಮಾಡಲಿಕ್ಕೆ ವ್ಯವಸ್ಥೆಗಳನ್ನು ಮಾಡ್ತೇವೆ. ಮತ್ತೊಂದು, ಹಿರಿಯ ವಿಭಾಗಕ್ಕೆ 10 ನಿಮಿಷದ ಒಳಗೆ ಕೋಣಗಳನ್ನು ಬಿಡಬೇಕೆಂಬ ತೀರ್ಮಾನ ಆಗಿದೆ. ಅಲ್ಲಿ ಈಗಾಗಲೇ ಮಿಯಾರು ಕಂಬಳದಲ್ಲಿ ಮೊನ್ನೆ ಕೋಣಗಳನ್ನು ಬಿಡುವ ವ್ಯವಸ್ಥೆಗಳಿಗೆ, ಬಿಡುವ ಸಿಸ್ಟಮ್ಗೆ ಕೂಡ ಸೆನ್ಸರನ್ನು ಅಳವಡಿಸಿದ್ದಾರೆ. ಅದರ ವ್ಯವಸ್ಥೆಗಳು ಕೂಡ ಕಕ್ಕೆಬದಲು ನಡೆದಾಗ ಯಾವ ರೀತಿಯಲ್ಲಿ ಕಂಬಳ ಯಶಸ್ವಿ ಆಗ್ಬೋದು, ಆಗಬೇಕು, ಆಗ್ಬೋದು,
ಸಹಕಾರ ಹೇಗಿರ್ಬೋದು ಇದೆಲ್ಲ ನಾಲ್ಕು ಗೊತ್ತಾಗ್ತದೆ. ಬೆಂಗಳೂರು ಕಂಬಳಕ್ಕೆ ಕೂಡ ನಾವು ಒಂದು ಎಲ್ಲವನ್ನ ಒಂದು ಅಚ್ಚುಕಟ್ಟಾಗಿ ಮಾಡುವಂಥ ವ್ಯವಸ್ಥೆಗಳಿಗೆ ನಾವು ಕೂಡ ತಯಾರಾಗ್ತೇವೆ. ಬೇರೆ ಬೇರೆ ವಿಚಾರಗಳು ಇರ್ಬೋದು, ಒಂದು ಸಾಧಕ ಬಾಧಕ ನೋಡಿಕೊಂಡು ಎಲ್ಲರ ಪ್ರೀತಿ ವಿಶ್ವಾಸಗಳನ್ನ ನೋಡಿಕೊಂಡು ಒಂದು ಯಾವುದೇ ರೀತಿಯ ಅಪನಂಬಿಕೆಗಳು ಬರದೆ ಒಂದು ಪ್ರೀತಿಯಿಂದ ಒಂದು ವ್ಯವಸ್ಥಿತವಾಗಿ ಆಗುವುದಕ್ಕೆ ನಾವು ಬದ್ಧರಾಗಿರ್ತೇವೆ. ಓಕೆ, ಬಹುಮಾನಗಳು ಹೇಗೆ ಸರ್? ಬೆಂಗಳೂರು ಕಂಬಳ ಅಂತ ಆದಾಗ ಒಂದು ಪ್ರತಿಷ್ಠೆಯ ವಿಚಾರ ಆಗಿದೆ. ಬಹುಮಾನಗಳನ್ನು ಹೇಗೆ ಕೊಡ್ತಾ ಇದ್ದಾರೆ ಬೆಂಗಳೂರು ಕಂಬಳ ಸಮಿತಿ? ಅದೇ ಹೇಳಿದ್ದು, ಬೆಂಗಳೂರು ಕಂಬಳದವರಿಗೆ ಕೋಣಗಳ ಯಜಮಾನರ ಒಂದು ಪ್ರತಿಷ್ಠೆಯನ್ನು ನೋಡಿಕೊಂಡು ಅವರು 4 ಈಗ ಕಣೆಹಳಗೆ ಅಡ್ಡಹಲಗೆಯನ್ನು ಬಿಟ್ಟು ಕಣೆಹಳಗೆ 7.5 ಕೋಲು ನಿಶಾನಿ ನೀರು ಹಾಕಿದರೆ 1 ಲಕ್ಷ ರೂಪಾಯಿ ನಗದು ಮತ್ತು 2 ಪವನ್ ಚಿನ್ನದ ಬಹುಮಾನವನ್ನು ಘೋಷಿಸಿದ್ದಾರೆ. 2ನೇ 6.5 ಕೋಲು ನಿಶಾನಿಗೆ ನೀರು ಹಾಕಿದರೆ 1 ಪವನ್ ಚಿನ್ನ ಮತ್ತು 50,000 ಘೋಷಣೆಯನ್ನು ಮಾಡಿದ್ದಾರೆ. ಮತ್ತೆ ಅಡ್ಡಹಲಗೆಗೆ 1 ಲಕ್ಷ ರೂಪಾಯಿ ನಗದು ಮತ್ತು 2 ಪವನ್ನ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅಡ್ಡಹಲಗೆ 2ನೇ ಬಹುಮಾನವಾಗಿ 50,000 ನಗದು ಮತ್ತು 1 ಪೌಂಡ್ ಚಿನ್ನದ ವ್ಯವಸ್ಥೆಯನ್ನು ಹೇಳಿದ್ದಾರೆ. ಮತ್ತೊಂದು ವಿಶೇಷವಾದ ಆಕರ್ಷಣೆ ಅಂತ ಹೇಳಿದರೆ ಹಗ್ಗ ಹಿರಿಯ ವಿಭಾಗ ಮತ್ತು ನೇಗಿಲು ಹಿರಿಯ ವಿಭಾಗದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಬಹುಮಾನಗಳು ಕೂಡ ಇಷ್ಟರವರೆಗೆ ಕಂಬಳದಲ್ಲಿ ಘೋಷಣೆ ಆಗಲಿಲ್ಲ. ಬೆಂಗಳೂರು ಕಂಬಳದಲ್ಲಿ ಪ್ರಪ್ರಥಮ ಬಾರಿಗೆ 4 ಬಹುಮಾನಗಳು, ನೇಗಿಲು ಹಿರಿಯ ಹಗ್ಗ ಹಿರಿಯ ವಿಭಾಗಕ್ಕೆ 4 ಬಹುಮಾನಗಳು, ಹಾಗೆಯೇ ನೇಗಿಲು ಕಿರಿಯ ಹಗ್ಗ ಕಿರಿಯ ವಿಭಾಗಕ್ಕೆ ಕೂಡ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಬಹುಮಾನಗಳು ಕೂಡ ಘೋಷಣೆಯಾಗಿದೆ. ಈಗಾಗಲೇ ಕೋಣಗಳ ಆಮಂತ್ರಣ ಪತ್ರಿಕೆ ಅದನ್ನು ಮುದ್ರಿತವಾಗಿದೆ. ಈ ಬಗ್ಗೆ ಮತ್ತೆ ಕೋಣಗಳ ಓಡಲಿಕ್ಕೆ ಕೋಣಗಳ ಓಟಗಾರರು ಕೂಡ ಅವನಷ್ಟೇ ಪ್ರಾಮುಖ್ಯವಾಗಿರ್ತಾನೆ. ಇವರಿಗೆ ಕೂಡ ಗೌರವವನ್ನು ನೀಡಬೇಕೆಂಬ ದೃಷ್ಟಿಕೋನದಿಂದ ಕೋಣಗಳ ಓಟಗಾರನಿಗೆ ಕೂಡ ಒಂದು ಚಿನ್ನದ ಪದಕವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಮತ್ತು ಕೋಣಗಳು ಗದ್ದೆಗೆ ಇಳಿಯುವಾಗ ಪ್ರತಿ ಕೋಣಗಳ ಯಜಮಾನರುಗಳಿಗೆ ಈಗಲೇ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಸ್ಮರಣಿಕೆಯನ್ನು ನೀಡಬೇಕು. ಇದು ಬೆಂಗಳೂರು ಕಂಬಳ ಅಂತ ಹೇಳಿದರೆ ಕಂಬಳದ ದಿಕ್ಸೂಚಿಯನ್ನೇ ಬದಲಾಯಿಸುವಂಥ ವ್ಯವಸ್ಥೆಗಳು ಇದು ಅವರ ಮನೆಯಲ್ಲಿ ಯಾವಾಗಲೂ ಇರಬೇಕೆಂಬ ದೃಷ್ಟಿಕೋನದಿಂದ ಇಂಥ ಅನೇಕ ವ್ಯವಸ್ಥೆಗಳು ಇನ್ನಷ್ಟು ಕೂಡ ನಡೀತಾ ಇದೆ. ಓಕೆ, ಹೌದು. ಅದರ ಜೊತೆಗೆ ಹಲವು ಹೊಸತನಗಳನ್ನು ಕೂಡ ಈ ಬಾರಿ ಬೆಂಗಳೂರು ಕಂಬಳ ಕಾಣುತ್ತೆ. ಒಂದು ಕಮೆಂಟ್ರಿ ಅನ್ನುವಂಥದ್ದು, ಉದ್ಘೋಷಣೆಯನ್ನು ಕೂಡ ಕನ್ನಡ, ತುಳು ಎರಡರಲ್ಲೂ ಕೂಡ ಮಾಡುವಂಥದ್ದು. ಆ ಬಗ್ಗೆ ಈಗಾಗಲೇ ತಾವೇ ಹೇಳಿರುವಂಥದ್ದು ಈ ಹಿಂದೆ ಕೂಡ. ಅದರ ಜೊತೆಗೆ ಏನು ಹೊಸತನಗಳು ಅಂದರೆ ಸೈರನ್ನ ವ್ಯವಸ್ಥೆ ಇದೆ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದೇವೆ. ಅದೆಲ್ಲ ಏನು ಹೊಸತನಗಳು ಬೇರೆ ಇದೆ ಅಂತ? ಯಾವುದು ಕಂಬಳದಲ್ಲಿ ಕಂಬಳದ ಟ್ರ್ಯಾಕಿನ ಮೈದಾನದಲ್ಲಿ ಹೊಸತನಗಳಾಗಬೇಕಾದ್ರೆ ಅದಕ್ಕೆ ಅದರದೇ ಆದ ಮೆರುಗಿರಬೇಕಾಗ್ತದೆ. ಕಂಬಳದ ವ್ಯವಸ್ಥೆಗಳಿಗೆ ದೊಡ್ಡ ಸೌಂಡ್ ಆಗೋದಿಲ್ಲ, ದೊಡ್ಡ ಬೆಳಕು ಆಗೋದಿಲ್ಲ. ಕಂಬಳದ ಕೋಣಗಳು ಆ ಬೆಳಕಿನಲ್ಲಿ ಕಣ್ಣು ಮುಚ್ಚಿದ್ರೆ ಅದು ಓಟವೇ ನಿಧಾನವಾಗಿ ಆಗ್ತದೆ. ಹಾಗೆ ಆ ವ್ಯವಸ್ಥೆಗಳಿಗೆ ಪೂರಕವಾಗಿ ಯಾವ ವ್ಯವಸ್ಥೆಗಳನ್ನು ಮಾಡಬೇಕು ಎಂಬುದಾಗಿ ಚಿಂತನೆಯಲ್ಲಿ ಇದ್ದಾರೆ. ಈಗಾಗಲೇ ಬೇರೆ ಬೇರೆ ಬಹುಮಾನದ ವ್ಯವಸ್ಥೆಗಳಿರ್ಬೋದು, ಬರುವ ಕೋಣಗಳ ಯಜಮಾನರುಗಳಿಗೆ ವ್ಯವಸ್ಥೆಗಳಿರ್ಬೋದು, ಕೋಣಗಳಿಗೆ ವಿಶ್ರಾಂತಿ ವ್ಯವಸ್ಥೆಗಳಿರ್ಬೋದು, ಮತ್ತು ಕೋಣಗಳಿಗೆ ಅಡ್ಡಿಯಾಗದಂಥ ಸ್ಪರ್ಧೆಯಲ್ಲಿ ಬಂದು ಅಡ್ಡಿಯಾಗದಂಥ ರೀತಿಯಲ್ಲಿ ಅದಕ್ಕೆ ನಿಧಾನವಾಗಿ ಅದಕ್ಕೆ ಹೋಗುವುದಕ್ಕೆ ಅದಕ್ಕೆ ಬೇರೆ ಟ್ರ್ಯಾಕನ್ನು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. 10-15 ಫೀಟ್ ಅಗಲದ ಅದಕ್ಕೆ ಕೋಣಗಳಿಗೆ ಮಾತ್ರ, ಅದರಲ್ಲಿ ಕೋಣಗಳಿಗೆ ಮತ್ತು ರಕ್ಷಕರಿಗೆ ಮಾತ್ರ ಸಂಚಾರ, ಬೇರೆಯವರಿಗೆ ಅದರಲ್ಲಿ ಅಡಚಣೆ ಆಗದ ರೀತಿಯಲ್ಲಿ ಮಾಡಿದ್ದಾರೆ. ಮತ್ತೆ ಕೋಣಗಳನ್ನು ಹೆಚ್ಚು ಜನರಿಗೆ ಗೊತ್ತಿಲ್ಲ, ಕೋಣವರನ್ನು ಸೀದಾ ಹೋಗಿ ಮುಟ್ತಾರೆ. ಇದೆಲ್ಲ ಉಪದ್ರ ಆಗ್ತದೆ. ಒಂದು ಸೆಲ್ಫಿ ತೆಗಿಲಿಕ್ಕೆ ಹೋಗ್ತಾರೆ, ಸೆಲ್ಫಿಯೆಲ್ಲ ತೆಗಿಬಹುದು. ಕೋಣಗಳ ಅಂತರವನ್ನು ಇರಿಸಿಕೊಂಡು ಅದಕ್ಕೆ ಕಿರಿಕಿರಿ ಆಗದ ರೀತಿಯಲ್ಲಿ ಕೋಣಗಳ ಯಜಮಾನರಿಗೆ ಉಪದ್ರವ ಆಗದ ರೀತಿಯಲ್ಲಿ ಇದನ್ನು ಮಾಡುವುದಕ್ಕಾಗಿ ಅನೇಕ ವ್ಯವಸ್ಥೆಗಳು ಅಲ್ಲಿ ರೂಪ ಆಗ್ತಾ ಇದೆ. ಬೇರೆ ಬೇರೆ ದಿವಸಗಳಲ್ಲಿ ದಿವಸಕ್ಕೊಮ್ಮೆ ಇಲ್ಲಿಂದ ಪರಿಣಿತರು ಹೋಗ್ತಾರೆ, ಅಲ್ಲಿ ನೋಡ್ತಾರೆ. ನಾವು ಕೂಡ ಒಂದು 2-3 ಸಲ ಹೋಗಿ ಬಂದಿದ್ದೇವೆ. ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಕಂಬಳಕ್ಕೆ ಪೂರಕವಾದ ರೀತಿಯಲ್ಲಿ ಇದನ್ನು ಮಾಡ್ತೇವೆ. ಥ್ಯಾಂಕ್ ಯು ಸರ್. ಅಂದರೆ ಬಹಳಷ್ಟು ಒತ್ತಡದಲ್ಲಿ ಬಹಳಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದೀರಿ. ಬೆಂಗಳೂರು ಊರು ಎಲ್ಲ ಕಂಬಳದ ಕೋಣಗಳ ಯಜಮಾನರ ಮನೆಗೆ ಹೋಗಿ ಆಮಂತ್ರಣ ಕೊಡುವುದು, ಈ ಕಾರ್ಯದ ಮಧ್ಯೆ ಕೂಡ ಒಂದಷ್ಟು ಬೆಂಗಳೂರು ಕಂಬಳದ ಸಿದ್ಧತೆಯ ಬಗ್ಗೆ ಮಾಹಿತಿ ಕೊಡುವಂಥ ನೆಲೆಯಲ್ಲಿ ನಮ್ಮೊಂದಿಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ ಧನ್ಯವಾದಗಳು. ಇದು ನಿರಂಜನ್ ರೈ ಮಠಂತಬೆಟ್ಟು ಅವರು ಬೆಂಗಳೂರು ಕಂಬಳದ ಸಿದ್ಧತೆಗಳು, ವ್ಯವಸ್ಥೆಗಳ ಬಗ್ಗೆ ಹೇಳಿರುವಂತಹ ಮಾಹಿತಿ, ಜೊತೆಗೆ ಎಷ್ಟು ಕೋಣಗಳು ಭಾಗವಹಿಸ್ತಾ ಇದೆ, ಅದಕ್ಕೆ ಹೇಗೆ ವ್ಯವಸ್ಥೆಗಳು, ಹೇಗೆ ಇಲ್ಲಿಂದ ಕಳಿಸಿಕೊಡುವಂಥದ್ದು, ಅಲ್ಲಿ ಹೇಗೆ ಸ್ವೀಕರಿಸುವಂಥದ್ದು, ಹೇಗೆ ಬರಮಾಡಿಕೊಳ್ಳುವಂಥದ್ದು ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಎಲ್ಲರ ಒಂದು ಪ್ರಯತ್ನ, ಎಲ್ಲರ ಆಶೋತ್ತರ ನಮ್ಮ ಕರಾವಳಿಯ ಜಾನಪದ ಕ್ರೀಡೆ ಇಡೀ ದೇಶದ ಉದ್ದಗಲದಲ್ಲಿ ಬೆಂಗಳೂರು ಕಂಬಳದ ಮೂಲಕ ಪ್ರಸಿದ್ಧಿಯನ್ನು ಪಡೆಯಬೇಕು ಅನ್ನುವಂಥದ್ದು. ಸೊ ಆ ಒಂದು ಕನಸು ನನಸಾಗಲಿ, ಆ ಮೂಲಕ ನಮ್ಮ ಕಂಬಳದ ಹಿರಿಮೆ ಗರಿಮೆ ಎಲ್ಲೆಡೆಗೂ ಪಸರಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.